ಮನೆ ಟೆರೇಸ್ನಲ್ಲಿ ಆಟವಾಡುತ್ತಿದ್ದ 10 ವರ್ಷದ ಬಾಲಕನೊಬ್ಬ ವಿದ್ಯುತ್ ಶಾಕ್ ತಗುಲಿ ಸಾವನ್ನಪ್ಪಿದ್ದಾನೆ. ಮೀಂಜ ಮೊರತಣೆ ಆಟೋ ಚಾಲಕ ಸದಾಶಿವ ಶೆಟ್ಟಿ ಯಶೋಧ ದಂಪತಿಯ ಪುತ್ರ ಮೋಕ್ಷಿತ್ ರಾಜ್ ಸಾವನ್ನಪ್ಪಿದ ದುರ್ದೈವ. ತಲೇಕಲ ಸರ್ಕಾರಿ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿಯಾಗಿರುವ ಮೋಕ್ಷಿತ್ ರಾಜ್ ಆಟವಾಡುತ್ತಿದ್ದ ಟೆರೇಸ್ ಮೇಲಿನಿಂದ ಪಕ್ಕದ ಮನೆಗೆ ಹಾಕಲಾಗಿದ್ದ ವಿದ್ಯುತ್ ತಂತಿಯನ್ನು ಆಕಸ್ಮಿಕವಾಗಿ ಮುಟ್ಟಿದಾಗ ಶಾಕ್ ತಗುಲಿ ಟೆರೇಸ್ನ ಕೆಳಗೆ ಬಿದ್ದು ಸಾವು ಸಂಭವಿಸಿದೆ. ಕೆಳಗೆ ಜೋತು ಬಿದ್ದಿರುವ ವಿದ್ಯುತ್ ತಂತಿಯನ್ನು ಸರಿಪಡಿಸುವಂತೆ ಮನೆಯವರು ಅದೆಷ್ಟೋ ಸಲ ವರ್ಕಾಡಿ ವಿದ್ಯುತ್ ಸೆಕ್ಷನ್ ಅಧಿಕಾರಿಗಳನ್ನು ಕೇಳಿಕೊಂಡರೂ ಕಂಡು ಕಾಣದ ಜಾಣ ಕುರುಡರಂತೆ ವರ್ತಿಸಿರುವುದಾಗಿ ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಸೆಕ್ಷನ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸಿರುವುದಾಗಿ ಊರವರು ಹಾಗೂ ಕುಟುಂಬಸ್ಥರು ಆರೋಪಿಸಿದ್ದಾರೆ. ವರ್ಕಾಡಿ ವಿದ್ಯುತ್ ಸೆಕ್ಷನ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಾವು ಸಂಭವಿಸುವುದು ಇದು ಮೊದಲೇನಲ್ಲ. ವರ್ಷಕ್ಕೆ ಮೊದಲು ಇದೇ ಪರಿಸರದಲ್ಲಿ ಕೆಳಗೆ ಜೋತು ಬಿದ್ದ ವಿದ್ಯುತ್ ತಂತಿಯನ್ನ ಸ್ಪರ್ಶಿಸಿ 6 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಮಾತ್ರವಲ್ಲದೆ ಎಲ್ಲ ವರ್ಷವೂ ವರ್ಕಾಡಿ ವಿದ್ಯುತ್ ಸೆಕ್ಷನ್ ವ್ಯಾಪ್ತಿಯಲ್ಲಿ ಶಾಕ್ ತಗುಲಿ ಸಾವನ್ನಪ್ಪುತ್ತಿರುವುದು ಮಾಮೂಲಿಯಾಗಿದೆ. ಇದಕ್ಕೆಲ್ಲ ಕಾರಣ ವಿದ್ಯುತ್ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂಬುದಾಗಿ ಊರವರು ಆರೋಪಿಸುತ್ತಿದ್ದಾರೆ. ಇಂದು ಬೆಳಿಗ್ಗೆ ಊರವರು ಆಕ್ಷನ್ ಸಮಿತಿ ರೂಪೀಕರಿಸಿ ವರ್ಕಾಡಿ ವಿದ್ಯುತ್ ಸೆಕ್ಷನ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿ ನಡೆಸಿದ್ರು. ಇವತ್ತು ಇಲ್ಲಿ ಒಂದು ಆಫೀಸ್ ಆಗಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ವೇದೋಡಿ ದುರಂತ ಆದಂತ ಸಂದರ್ಭದಲ್ಲಿ ಇದೇ ರೀತಿ ಊರಿನವರು ಪ್ರತಿಭಟನೆ ಮಾಡಿದಾಗ ಅಂದು ಸಚಿವರಾಗಿದ್ದ ವಿದ್ಯುತ್ ಸಚಿವರಾಗಿದ್ದಂತ ಕೆ ಶರ್ಮಾ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೆವು. ಅವರ ಹತ್ರ ನಾವು ಅವತ್ತು ಬೇಡಿಕೆ ಒಡ್ಡಿದ್ದು ಇಲ್ಲಿಗೆ ಒಂದು ನಮಗೆ ವಿದ್ಯುತ್ ಕಚೇರಿ ಬೇಕು ಅಂತ. ಆಗ ಶಾಸಕರಾಗಿದ್ದಂತಹ ಶೇಖ್ ಕಲಂ ಅಬ್ದುಲ್ಲಾರವರು ಭರವಸೆ ಕೊಟ್ಟು ಇವತ್ತು ಇಲ್ಲಿ ಒಂದು KSEB ಆಫೀಸ್ ಇಲ್ಲಿ ಆಗಬೇಕಾದ್ರೆ ಅವತ್ತಿನ ಹೋರಾಟದ ಫಲವಾಗಿತ್ತು. ಜನರ ಜೀವ ರಕ್ಷಣೆಗೋಸ್ಕರ ವೇದೋಡಿಯಲ್ಲಿ ಶಾಲಾ ವಿದ್ಯಾರ್ಥಿಗಳು ವಿಲವಲನೆ ಒದ್ದಾಡಿ ಸಾವನ್ನಪ್ಪಿದಾಗ ಅವರ ಮೃತದೇಹವನ್ನು ತೆಗೆಯುವ ಮೊದಲು ಈ ವರ್ಕಾಡಿಯ ಜನರಿಗೋಸ್ಕರ, ಈ ಆಸುಪಾಸಿನ ಜನರಿಗೋಸ್ಕರ ವಿದ್ಯುತ್ತಿನಿಂದ ಸಂರಕ್ಷಣೆ ಪಡೆಯಲಿಕ್ಕೋಸ್ಕರ ಇವತ್ತು KSEB ಎಲೆಕ್ಟ್ರಿಕಲ್ ಸೆಕ್ಷನ್ ಅನ್ನು ಇಲ್ಲಿ ಸ್ಥಾಪನೆ ಮಾಡಿರುವಂತದ್ದು. ಇಲ್ಲಿ ಸ್ಥಾಪನೆ ಮಾಡಿದ ಬಳಿಕ ಕೂಡ ಇಲ್ಲಿನ ಎಲೆಕ್ಟ್ರಿಕ್ ಅಧಿಕಾರಿಗಳು, ವಿದ್ಯುತ್ ಅಧಿಕಾರಿಗಳು ಇದೇ ರೀತಿ ನಿರ್ಲಕ್ಷ್ಯತನವನ್ನು ಮಾಡಿ ಈ ಊರಿನ ಬಡ ಮಕ್ಕಳನ್ನು, ಬಡ ಜನರನ್ನು ಕೊಲ್ಲುವಂತ ಕೆಲಸಕ್ಕೆ ಹೋಗುತ್ತಿದ್ರೆ ಬಹಳ ಸ್ಪಷ್ಟವಾಗಿ ತಾಕೀತು ಕೊಡ್ತಾ ಇದ್ದೇವೆ. ಇವತ್ತು ಜಾತಿ ಮತ ಭೇದ ಪಕ್ಷವಿಲ್ಲದೆ ಇವತ್ತು ನಾವು 100 ಮಂದಿ ಈ KSEB ಕಚೇರಿ ಮುಂದೆ ನಾವು ಮಾರ್ಚ್ ಮಾಡಿದ್ರೆ ಈ ಊರಿನ ಜನರಿಗೋಸ್ಕರ, ಈ ಊರಿನ ಜನರ ಜೀವವನ್ನು ಉಳಿಸಲಿಕ್ಕೋಸ್ಕರ. ಮಾಜಿ ಜಿಲ್ಲಾ ಪಂಚಾಯತ್ನ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ, ಮೀಂಜ ಪಂಚಾಯತ್ ವಾರ್ಡ್ನ ಸದಸ್ಯೆ ಅಶ್ವಿನಿ PS, ಜನಪ್ರತಿನಿಧಿಗಳಾದ ರಜಾಕ್, ಹಮೀದ್ ಹೊಸಂಗಡಿ, ಮುಸ್ತಫಾ ಕಡಂಪಾರ್, ಅನಿಲ್ ಕುಮಾರ್, ಅಶ್ರಫ್ ಬಡಾಚಿ, ಸೋಮಶೇಖರ್ ಮೊದಲಾದವರು ಪ್ರತಿಭಟನಾ ಧರಣಿಗೆ ನೇತೃತ್ವ ನೀಡಿದರು. നിങ്ങളൊരു കാര്യം എന്താ പറയുക, 4 ദിവസം മുമ്പ് അവിടെ കോൺക്രീറ്റ് നടന്നു. നിങ്ങൾ എങ്ങനെയാണ് കോൺക്രീറ്റിന് പെർമിഷൻ കൊടുത്ത? ಅಧಿಕಾರಿಕೋ